ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ಸಾಕಷ್ಟು ನೀರಿನ ಸಂಗ್ರಹಣೆ ಇದ್ದು ಮುಂದಿನ ಬೇಸಿಗೆಯಲ್ಲಿ ಯಾವುದೇ ರೀತಿಯಲ್ಲಿ ನೀರಿನ ಕೊರತೆ ಉಂಟಾಗೋದಿಲ್ಲ ಅಂತ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ ಮೊಯ್ಲಿ ಭರವಸೆ ನೀಡಿದ್ದಾರೆ. ಇಂದು ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ಗಂಗಾ ಪೂಜೆ ನೆರವೇರಿಸಿ ನದಿಗೆ ಬಾಗಿನ ಅರ್ಪಿಸಿದ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಂಗಳೂರು ನಗರದ ನೀರಿನ ಕೊರತೆ ಇರದ ನಗರವಾಗಿದೆ. ಪ್ರಸ್ತುತ ತುಂಬೆ ಡ್ಯಾಂನಲ್ಲಿ 10.83 ಎಂಸಿಎಂ ನೀರಿನ ಸಂಗ್ರಹಣೆ ಇದ್ದು, ಶಂಭೂರಿನಲ್ಲಿರುವ ಎಎಂಆರ್ ಡ್ಯಾಂನಲ್ಲಿ 14.25 ಎಂಸಿಎಂ ನೀರಿನ ಸಂಗ್ರಹವಿದೆ. ಶಂಭೂರು ಡ್ಯಾಂನಲ್ಲಿ ಹೆಚ್ಚು ನೀರು ಸಂಗ್ರಹಿಸಿಡುವಂತೆ ಜಿಲ್ಲಾಧಿಕಾರಿಯವರು ಸೂಚನೆ ನೀಡಿದ್ದಾರೆ. ನೇತ್ರಾವತಿ ನದಿಯಲ್ಲಿ 20 ಕ್ಯೂಸೆಕ್ ನೀರಿನ ಒಳಹರಿವು ಇದ್ದು, ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಉದ್ಭವವಾಗುವುದಿಲ್ಲ ಎಂದು ಮಾಹಿತಿ ನೀಡಿದರು. ನೀರಿನ ಒಂದು ಕೊರತೆ ಇಲ್ಲದ ಒಂದು ಸ್ಥಳ ಇದ್ದರೆ ಅದು ಮಂಗಳೂರು. ಅದರಿಂದ ನಿರಂತರವಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ದೇವರ ದಯೆಯಿಂದ ಇಲ್ಲಿಂದ ನೀರು ಸರಬರಾಜು. ಒಮ್ಮೆ ಮೇ ತಿಂಗಳಲ್ಲಿ ಒಮ್ಮೆ ನೀರು ಕಡಿಮೆ ಆಯಿತು, ಆದರೆ ದೇವರ ದಯೆಯಿಂದ ದಿವಸ ಆ ಸಮಯದಲ್ಲಿ ಮಳೆ ಬಂದು 6 ಮೀಟರ್ ಎತ್ತರಕ್ಕೆ 10.83 ಎಂಸಿಎಂ ನೀರು ಸಂಗ್ರಹಿಸಲಾಗಿದ್ದು, ಮಂಗಳೂರು ನಗರಕ್ಕೆ ನಾವು ನೀರು ಪೂರೈಕೆ ಮಾಡ್ತಾ ಇದ್ದೀವಿ. ತುಂಬೆ ಕಿಂಡಿ ಅಣೆಕಟ್ಟಿನ ನದಿ ಪಾತ್ರದ ಮೇಲ್ಭಾಗದಲ್ಲಿರುವ ಎಎಂಆರ್ ಕಿಂಡಿ ಅಣೆಕಟ್ಟಿನಲ್ಲಿ 14. ಇನ್ನು ಡ್ಯಾಂನ ತಡೆಗೋಡೆ ಪುನರ್ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಶಿಫಾರಸಿನಂತೆ 8 ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಬಿಡುಗಡೆಗೊಳಿಸಿದ್ದು, ಮಂಗಳೂರು ನಗರ ಪಾಲಿಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಮಾತನಾಡಿ, ಸಮುದ್ರದ ಉಪ್ಪು ನೀರನ್ನ ಶುದ್ಧೀಕರಣಗೊಳಿಸಿ ಸರಬರಾಜು ಮಾಡುವ ಹಣವನ್ನ ತುಂಬೆ ವೆಂಟೆಡ್ ಡ್ಯಾಂನ ನೀರಿನ ಘಟಕಕ್ಕೆ ವಿನಿಯೋಗಿಸಿದರೆ ನಗರಕ್ಕೆ ಬೇಕಾದ ಶಾಶ್ವತ ನೀರಾವರಿಯನ್ನ ಪಡೆಯಲು ಸಾಧ್ಯವಿದೆ. ಈ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿರುವುದಾಗಿ ಅವರು ತಿಳಿಸಿದರು. ಇಲ್ಲಿರುವ ತಂತ್ರಜ್ಞಾನ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಹೆಚ್ಚಿನ ಪ್ರದೇಶದಲ್ಲಿ ನೀರು ಸಂಗ್ರಹಣೆ ಮಾಡಿ ಹೆಚ್ಚುವರಿ ಪಂಪುಗಳನ್ನು ಅಳವಡಿಸಿದರೆ ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸಲು ಸಾಧ್ಯವಿದೆ ಎಂದರು. ಯಾವುದು ಉಪ್ಪು ನೀರಿದೆ ಅದನ್ನು ಸಿಹಿ ನೀರಾಗಿ ಕನ್ವರ್ಟ್ ಮಾಡುವಂಥ ದೊಡ್ಡ ಯೋಜನೆ ನಮ್ಮ ಮುಂದೆ ಇವತ್ತಿದೆ. ನನ್ನ ಸಲಹೆ ಏನಿದೆ ಅಂದರೆ, ಈಗ ವೆಂಟೆಡ್ ಡ್ಯಾಮನ್ನು ನಾವು ಇನ್ಕ್ರೀಸ್ ಮಾಡಿದ್ದೇವೆ ಹೈಟನ್ನು, ಇನ್ನೂ ಹೈಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಯಲ್ಲಿ ಯಾರು ಭೂಮಿ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನು ಕೂಡ ಕೊಡಿ ಅಂತ ಹೇಳುವಂಥದ್ದು ಸರ್ಕಾರದ ಮುಂದೆ ನಮ್ಮ ಆಗ್ರಹ ಇದೆ. ಅವರಿಗೆ ಲೀಸಲ್ಲಿ ತಗೊಂಡು ಕೊಡಿ ಅಥವಾ ಅವರನ್ನು ಶಾಶ್ವತವಾಗಿ ಆ ಜಾಗವನ್ನು. ಇನ್ನು ಮಾಜಿ ಸಚಿವ ಬಿ ರಮಾನಾಥ್ ರೈ ಮಾತನಾಡಿ, ತುಂಬೆ ಡ್ಯಾಂನಿಂದ ಮುಳುಗಡೆಯಾಗುವ ಜಮೀನಿನ ಮಾಲಕರಿಗೆ ಒಟ್ಟು 17 ಕೋಟಿ ರೂಪಾಯಿಯನ್ನ ಹಣ ಬಿಡುಗಡೆ ಮಾಡಲಾಗಿದ್ದು, ಮಂಗಳೂರು ನಗರ ಪಾಲಿಕೆ ಶೀಘ್ರ ವಿತರಿಸಲು ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು. ಇನ್ನು ಡ್ಯಾಂ ನಿರ್ಮಾಣದಿಂದ ಸ್ಥಳೀಯವಾಗಿ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ. ಇನ್ನು 1 ಮೀಟರ್ ಹೆಚ್ಚಿಸಿ ನೀರಿನ ಸಂಗ್ರಹಣೆ ಮಾಡಲು ಅವಕಾಶವಿದೆ. ಮಂಗಳೂರಿಗೆ ಶಾಶ್ವತವಾಗಿ ಕುಡಿಯುವ ನೀರು ಪೂರೈಕೆಯಾಗುವ ವ್ಯವಸ್ಥೆ ತುಂಬೆ ಡ್ಯಾಂನಿಂದ ಆಗುತ್ತಿದೆ ಎಂದರು. ಯಾವುದೇ ಸಮಸ್ಯೆ ಬಿಟ್ಟು ಪರಿಹಾರ ಕೊಡ್ತಕ್ಕಂಥ ಮಾಡಬೇಕಾಗಿದೆ. ನೀರು ಎತ್ತರಕ್ಕೆ ನಿಲ್ಲಿಸಿದ್ರಿಂದ ಹತ್ತಿರದ ಜಮೀನಿನವರಿಗೆ ಅಂತರ್ಜಲ ಜಾಸ್ತಿ ಆಗಿದೆ. ಸಮಸ್ಯೆ ಆಗಿದೆ ಅಂತ ನಾನು ಸಂಪೂರ್ಣ ಒಪ್ಪುವುದಿಲ್ಲ. ಅಂತರ್ಜಲ ಜಾಸ್ತಿ ಆಗಿದೆ. ಬಹುಶಃ ಇನ್ನೂ 1 ಮೀಟರ್ ಏರಿಸ್ತಕ್ಕಂಥ ಅವಕಾಶ ಕೂಡ ಇದೆ. ಆದ್ದರಿಂದಾಗಿ ಬಹುಶಃ ಮಹಾನಗರ ಪಾಲಿಕೆ ಶಾಶ್ವತವಾಗಿ ನೀರನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ ಬಹುಶಃ ಈ ಒಂದು ವೆಂಟೆಡ್ ಡ್ಯಾಂ ಮೂಲಕ ಆಗಿದೆ. ವಿಪಕ್ಷ ನಾಯಕ ಪ್ರೇಮಾನಂದ ಶೆಟ್ಟಿ, ಮಂಗಳೂರು ನಗರ ಪಾಲಿಕೆ ಆಯುಕ್ತ ನಜೀರ್, ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಮಂಗಳೂರು ನಗರ ಪಾಲಿಕೆ ಸದಸ್ಯರಾದ ಶಶಿಧರ್ ಹೆಗ್ಡೆ, ಹರಿನಾಥ್, ನವೀನ್ ಡಿಸೋಜಾ, ಪ್ರವೀಣ್ ಚಂದ್ರ ಆಳ್ವಾ, ಲತಾ ಸಾಲ್ಯನ್, ರಾಧಾಕೃಷ್ಣ, ಅಪ್ಪಿ, ರೂಪಾ ಬಂಗೇರ ಮೊದಲಾದವರು ಹಾಜರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.